ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ಇದು ಫೈನಲ್ ಸಮಯಾವಕಾಶ ಅಲ್ಲ, ಖಾಲಿ ನೀವು ಅಡ್ವರ್ಟೈಸ್ಮೆಂಟ್ ಬೇಕಾಗಿಡುವಂಥ ಸಮಯ ಅಂತ ಒಂದು ಪ್ರಶ್ನೆ. ಎರಡನೇದ್ದು, ನಮಗೆ ಉಪಜಾತಿಯಲ್ಲಿ ಬೇರೆ ಬೇರೆ ಮೀಸಲಾತಿಗಳಲ್ಲಿ ಇರ್ತದೆ. ಈಗ ಅಲ್ಪಸಂಖ್ಯಾತರಂತ ಹೇಳಿದರೆ ಎಲ್ಲ ಜಾತಿಗಳನ್ನು ಸೇರಿಸಿ ಒಂದು ದೊಡ್ಡ ಸಂಖ್ಯೆ ಮಾಡಿದರೆ ನಮಗೆ ಜಾತಿ ವಯಸ್ಸು ಉಪಜಾತಿಯಲ್ಲಿ ಸಿಗುವಂಥ ಸೌಲಭ್ಯಗಳು ಈಗ ಒಟ್ಟಿಗಾಗಿ ಜಾಸ್ತಿ ಆದಾಗ ನಮಗೆ ಇದು ಸಿಗ್ತದಾ ಇಲ್ವಾ ಅಂತ ಎಂಬ ಒಂದು ಡೌಟ್ ಇದೆ. ಎರಡನೇದು, ಈ ಒಂದು ಸಮೀಕ್ಷೆಯ ಈಗ ಗೌರ್ಮೆಂಟ್ ನಮ್ಮ ಜಿಲ್ಲಾಡಳಿತದಿಂದ ಯಾರಾದರೂ ಮನೆ ಮನೆಗೆ ಬರುವುದಿದ್ರೆ ತೊಂದರೆ ಇಲ್ಲ. ಇದನ್ನು ಯಾರಾದರೂ ದುರುಪಯೋಗ ಮಾಡಲಿಕ್ಕೆ ಯಾರಾದರೂ ಬರುವ ಜಾಸ್ತಿ ಸಾಧ್ಯತೆಯಿಂದ ಏನಾಗ್ತದೆ, ಜನರೆಡೆಯಲ್ಲಿ ತುಂಬ ಆತಂಕಗಳಿವೆ. ಇದನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಏನಾದರೂ ಒಂದು ವ್ಯವಸ್ಥೆಗಳು ಕೂಡ ಮಾಡಬೇಕಾಗಿ ವಿನಂತಿ. ಟೀಚರ್ ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಅವ್ರಿಗೆ ಟ್ರೈನಿಂಗ್ ಆಗಿ ಅವ್ರಿಗೊಂದು ID ಕಾರ್ಡ್ ಕೊಡ್ತಾರೆ, ಇವರು ಅಥರೈಸ್ ಬೈ ಇದೆ. ಎರಡನೇದು, ಈಗ ಸಮಯ ಸಮಯ ಇದನ್ನು ಆಯೋಗದವರು ಇದು ಮಾಡುವಂಥದ್ದು. ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ, ಯಾರಿಗೂ ಕೂಡ ಇಂಟರ್ಫಿಯರ್ ಆಗಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ. ಆಯೋಗದವರಿಗೆ ಅವರ ತೀರ್ಮಾನ ಇವತ್ತು ಆ ಒಂದು ಅನುಗುಣವಾಗಿ ಅದನ್ನು ತಗೊಳ್ತಾರೆ. ಮತ್ತು ನಮಗೆ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ಸಮಸ್ಯೆಗಳು, ಅವರು ಇಡೀ ರಾಜ್ಯದ ನೋಡಿ ಒಂದು ತೀರ್ಮಾನ ಕೊಡ್ತಾರೆ. ಅದಕ್ಕೆ ನಾವು ನಮ್ಮಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂಥ ವಿಚಾರ ಇಲ್ಲಿ ಇರುವಂಥದ್ದು. ಮೂರನೇದು, ಇದೆಲ್ಲದ ಡೀಟೇಲ್ ಆದ ಒಂದು ರಿಪೋರ್ಟ್, ಇದು ಬರೀ ರಿಸರ್ವೇಷನ್ ಇನ್ನೊಂದಕ್ಕಲ್ಲ, ಅದನ್ನು ನೆಕ್ಸ್ಟ್ ಹಂತದಲ್ಲಿ ತೀರ್ಮಾನ ಆಗುದು ಏನಂತೇಳಿ. ಫಸ್ಟ್ ಇಟ್ಸ್ ಅ ಕಂಪ್ಲೀಟ್ ಡೀಟೇಲ್ ಸ್ಟೇಟಸ್ ಕೋ ರಿಪೋರ್ಟ್. ರಾಜಕೀಯವಾಗಿ ಹೇಗೆ, ಸಾಮಾಜಿಕವಾಗಿ ಹೇಗೆ, ಶೈಕ್ಷಣಿಕವಾಗಿ ಹೇಗೆ, ಉದ್ಯೋಗದಲ್ಲಿ ಹೇಗೆ, ಈ ಆರ್ಥಿಕವಾದ ಪರಿಸ್ಥಿತಿ ಹೇಗೆ, ಪ್ರತಿಯೊಂದು ಹಂತ ರಾಜಕೀಯವಾಗಿ ಅವರ ಸ್ಥಾನಮಾನ ಪ್ರತಿಯೊಂದು ಹಂತದಲ್ಲಿ ಕೂಡ ಇರುವಂಥ ಒಂದು ರಿಪೋರ್ಟನ್ನು ಇವತ್ತು ಕೂಡಿಸಿಕೊಂಡು ಇರುವಂಥದ್ದು. 15 ದಿವಸಗಳು ಏನು ಸರ್ ಅದು? 15 ದಿನ ಒಂದು ಟೀಚರ್ಗೆ 150 ಮನೆಗಳು. ಅದು ಸರಿ ಸರ್, ಅದು ಫೈನಲ್ ಡೇಟ್, ಅದಕ್ಕೆ ಸಮಯ ಈಗಿನ ಮಟ್ಟಿಗೆ ಅದೇ ಫೈನಲ್, ಅದೇ ಫೈನ್, ಅದೇ ಅದರ ಒಳಗೆ ಮಾಡಿಕೊಡ್ಬೇಕಾ? ಅವರು ಆಯೋಗ ತೀರ್ಮಾನ ಮಾಡುವಂಥದ್ದು. ಯಾಕಂದ್ರೆ ಟೈಮ್ ಲಿಮಿಟ್ ಇರ್ತದೆ, ದೇ ವಿಲ್ ಫೈನಲೈಸ್. ನಾನು ನಾಸಿರ್ ಅವರಿಗೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಬಟ್ ಸಿಂಪ್ಲಿ ಅರ್ಥ ಮಾಡಿ ಹೇಳಿದಿಷ್ಟೇ. ನೋಡಿ, ಎಲ್ಲಿ ರೇಷನ್ ಕಾರ್ಡ್ ಇದೆಯಾ ಅಲ್ಲಿ ನಿಮಗೆ ದೊಡ್ಡದೇನು ಎಲ್ಲಿ ಸಮಸ್ಯೆ ಬರೋದಿಲ್ಲ. ಯಾಕೆ, ನನ್ನ ಮನೆಗೆ ಬಂದಾಗ ನನ್ನಲ್ಲಿ ರೇಷನ್ ಕಾರ್ಡ್ ನಾವು 5 ಜನ ಇದ್ದರೆ ಮನೆಯಲ್ಲಿ, ಆ ರೇಷನ್ ಕಾರ್ಡ್ ನಂಬರ್ ಹಾಕಿದಾಗ 5 ಜನರ ಹೆಸರು ಕೂಡ ಬರ್ತದೆ. ಆವಾಗ ಅಲ್ಲಿಗೆ ಗ್ಯಾರಂಟಿ ಆಯಿತು, ಇದು ಅಧಿಕೃತವಾಗಿ 5 ಜನ. ನಾನು ಯಾರ್ಯಾರು ಇಲ್ಲದಿದ್ದು ಯಾರ್ಯಾರ ಹೆಸರು ಕೊಟ್ಟವ್ರು ಬರೀಬೇಕಾಗ್ತದೆ. ಇನ್ನೊಂದು ಉದಾಹರಣೆಗೆ, ನಾವು 5 ಜನ ಮನೆಯಲ್ಲಿದ್ದು 4 ಜನರ ಹೆಸರು ಮಾತ್ರ ಇದೆ, ಒಬ್ಬರ ಮಗುನ ಹೆಸರು ಇಲ್ಲ, 6 ವರ್ಷಕ್ಕಿಂತ ಕೆಳಗಿನವರ, ಅವರದ್ದು ಆಧಾರ್ ಕಾರ್ಡ್ ಅವರು ಕೇಳುವುದಿಲ್ಲ. ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ, 5 ಜನ ಮನೆಯಲ್ಲಿದ್ದಾರೆ, ರೇಷನ್ ಕಾರ್ಡನ್ನು 4 ಜನ, ಒಬ್ಬ ದೊಡ್ಡವನು ಮುಂಚೆ ಫಾರಿನಲ್ಲಿದ್ದ ಅಥವಾ ಅವನು ರೇಷನ್ ಹೆಸರಿಲ್ಲ, ಅವನಲ್ಲಿ ಬಂದಿದ್ದಾನೆ. ಆವಾಗ ಅವನಿಗೆ ಅವನು ಹೌದಾ ಅಲ್ವಾ ಅಂತೇಳಿ ಒಂದು ಅಥೆಂಟಿಸಿ ಮಾಡಲಿಕ್ಕೆ ಆಧಾರ್ ನಂಬರ್ ಏನಿದೆ ಅಲ್ಲ, ಅವನ ಆಧಾರ್ ಕಾರ್ಡ್, ಅದನ್ನು ಒಂದು ಮೊಬೈಲಿಗೆ, ಆ ಮನೆಯ ಯಾರ್ದು ಒಂದು ಮೊಬೈಲಿಗೆ ಅವರು ಲಿಂಕ್ ಮಾಡಬೇಕು. ಲಿಂಕ್ ಮಾಡಿದಾಗ ಒಂದು OTP ಮುಖಾಂತರ ಬರ್ತದೆ, ಅದು ಕನ್ಫರ್ಮ್ ಆಗ್ತದೆ. ಅಲ್ಲಿ ಮಾತ್ರ ನಾವು ವರ್ಕೌಟ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕಂತ ಹೇಳಿದರೆ, ಈಗ ಪ್ರತಿಯೊಂದು ಮನೆಯಲ್ಲಿ ಕೂಡ ಎಲ್ಲರ ಹೆಸರು ಆಧಾರ್ ಕಾರ್ಡಲ್ಲಿದ್ದರೆ ಆರಾಮ. ಯಾರ ಮನೆಯಲ್ಲಿ 5 ಜನ ಇದ್ದು ಒಬ್ಬರ ಹೆಸರು 6 ವರ್ಷ ಮೇಲ್ಪಟ್ಟಾಗಿದ್ದರೆ ಅವನು ಒಬ್ಬನ ಹೆಸರು ಇಲ್ವಾ, ಅವನನ್ನು ಈಗಲೇ ಲಿಂಕ್ ಮಾಡಿಡಿ. ನೀವು ಟೀಚರ್ ಬರೆದು ಕಾಯುವುದಲ್ಲ, ಈಗಲೇ ಆಧಾರನ್ನು ಲಿಂಕ್ ಮಾಡುವಂಥ, ಮತ್ತು ಆ ನಂಬರ್ ಅವನ ಮೊಬೈಲಲ್ಲಿ ಇಲ್ಲದಿದ್ದರೆ ಕುಟುಂಬಸ್ಥರ ಯಾರದ್ದು ಒಂದು ಮೊಬೈಲ್ಗೆ ಲಿಂಕ್ ಮಾಡ್ಬೋದು. ಅದರ ಆ್ಯಪ್ ಇನ್ಫಾರ್ಮೇಶನ್ ಸ್ವಲ್ಪ ಜನರಿಗೆ ಕೊಟ್ಟಿದ್ರೆ ಒಳ್ಳೇದಿತ್ತು ಸರ್. ಅದು ಆ್ಯಪ್ ಇನ್ಫಾರ್ಮೇಶನ್ ನಮ್ಮ ಹತ್ರ ಬರುವುದಿಲ್ಲ, ನಾವು ಅದರ ಹತ್ರ ಹೋಗಬೇಕು. ಮತ್ತೆ ಹೇಗೆ ನಾವು ಫೀಡ್ ಮಾಡೋದು ಸರ್? ಅದನ್ನೇ ನಿಮ್ಮ ವೆಬ್ಸೈಟ್ಗೆ ಹೋದರೆ ನಮ್ಮ ಸಾಧಾರಣ ಎಲ್ಲ ಕೂಡ ಸಿಗ್ತದೆ. ಮತ್ತು ಆನ್ಲೈನಲ್ಲಿ ಕೂಡ ಫೋನ್ ಅವಕಾಶ ಇರ್ತದೆ, ಅವ್ರ ವಿಚಾರ ಹೇಳ್ತಾರೆ. ಸೊ 90% ಇಟ್ ಈಸ್ ವೆರಿ ಸಿಂಪಲ್ ಆಗಿ ನಾವು ನಮ್ಮದೇನು ಕೆಲಸ ಅಂತ ಹೇಳಿದರೆ, ಟೀಚರ್ ಬರುವಾಗ ನಾವು ಮನೆಯಲ್ಲಿ ಇರಬೇಕು, ನಂಬರ್ 1. ಅದಕ್ಕೇನು ಮಾಡಬೇಕಂದ್ರೆ, ನಾನೀಗ ಜಿಲ್ಲಾಧಿಕಾರಿ ಮತ್ತು ಅವ್ರನ್ನ ಚರ್ಚೆ ಬೇಕಂತ ಹೇಳಿದರೆ, ಯಾವ ವಾರ್ಡ್ ಯಾವ ಏರಿಯಾಕ್ಕೆ ಮನೆಗಳಿಗೆ ಯಾವ ಟೀಚರ್ ಹೋಗ್ತಾರೆ ಅಂತೇಳಿ ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟರೆ, ಅಂದರೆ ದಿವಸಕ್ಕೆ 10 ಮನೆ ಆಗೋದಲ್ಲ, ಆ ಮನೆಯವರು ಏನಾದರೂ ಅಲ್ಲಿ ರೆಡಿಯಾಗಿರುವಂಥ ವ್ಯವಸ್ಥೆ ನಾವು ಮಾಹಿತಿ ಕೊಟ್ಟರೆ ಅವತ್ತೆಲ್ಲ ಕರೆಸಿಕೊಂಡು ಕೂತ್ಕೊಳ್ಳೋ ವ್ಯವಸ್ಥೆ ಒಂದು ಆಗ್ಬೋದು. ಅಥವಾ ಎಲ್ಲಿಯಾದರೂ ನಾವು ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ 10 ಬೂತ್ ಇದ್ದರೆ 10 ಕೌಂಟ್ರ್ ಹಾಕಿ 10 ಮನೆಯವ್ರನ್ನ ಅಲ್ಲಿಗೆ ಬೆಳಿಗ್ಗೆ ಬಂದು ಅಲ್ಲೇ ಕೂತ್ಕೊಂಡು
ಅದು ಏನಂತ ಚರ್ಚೆ ಮಾಡಿ ಇವತ್ತು ಮಾಡ್ತಾರೆ. ನಿಮ್ಮ ಸಲಹೆ ಸೂಚನೆ ನಾವೆಲ್ಲದು ಇದು ಬರುವಾಗ ನಿಮ್ಮೆಲ್ಲರೊಂದು ದೊಡ್ಡ ಸಹಕಾರ ಬೇಕಂತ. ಅದಕ್ಕೆ ಏರಿಯಾ ವೈಸ್ ಇನ್ಫಾರ್ಮೇಶನ್ ಕೊಟ್ಟರೆ ಒಳ್ಳೆ ಸರ್. ಮೊನ್ನೆ ನಮ್ಮ ಫ್ಲ್ಯಾಟಲ್ಲಿ ಅಲ್ಲಿ ಕೆಳಗಡೆ ವಾಚ್ಮ್ಯಾನ್ ಹತ್ರ ಕೊಟ್ಟು ಹೋಗಿದ್ದಾರೆ. ಅವರು ವಾಚ್ಮ್ಯಾನ್ ಬಂದು ಎಲ್ಲ ಮನೆಗೆ ಕೊಟ್ಟಿದ್ದಾನೆ. ಅವ್ರು ಇದ್ರ ಇಲ್ವೋ ಏನು ಗೊತ್ತಾಗುದಿಲ್ಲ. ಇದು ಮೇಜರ್ ಪ್ರಾಬ್ಲಮ್ ಇದೆ. ವಾಚ್ಮ್ಯಾನ್ ಅಲ್ಲಿ ಕೊಡದಿದ್ರೆ ಅವರಿಗೆ ಸಿಕ್ಕುದಿಲ್ಲ, ಅದು ಗೊತ್ತೂ ಆಗುದಿಲ್ಲ. ಅದೊಂದು ಪ್ರಾಬ್ಲಮ್ ಇದೆ. ಅದಕ್ಕೆ ಒಂದು ಇನ್ಫಾರ್ಮೇಶನ್ಸ್ ಯಾರು ಯಾವಾಗ ಬರ್ತಾರೆ ಅಂತ ಕೊಟ್ಟರೆ ಸೊ ಇಟ್ ವಿಲ್ ಬಿ ಈಸಿ ಫಾರ್ ದ ಪೀಪಲ್ ಟು ಬಿ ದೇರ್. ಸಿ ಇವರು ಹೇಳಿದ ಕರೆಕ್ಟ್ ಇದೆ. ಯಾಕಂದ್ರೆ ನಾವು ಮೇಲಿಂದಾಗಿ ರೂಲ್ಸ್ ಎಲ್ಲ ಕೂಡ ಮಾಡ್ತೇವೆ, ಅದರ ಪ್ರಕಾರವೇ ತಳಮಟ್ಟದಲ್ಲಿ ಅನುಷ್ಠಾನ ಇದು ಇಲ್ಲದೆ ಸೋಷಿಯಲ್ ಪ್ರಾಬ್ಲಮ್. ದಿಸ್ ಇಸ್ ಅವ್ರೇನು ಯಾರು ಅಂಟಿಸಬೇಕು, ಅವನು ಯಾರನ್ನು ಸ್ಟೆಪ್ ಹತ್ತದ ಅಂತೇಳಿ ಅವನು ವಾಚ್ಮನ್ ಕೈಲಿ ಕೊಟ್ಟು ಹೋಗ್ತಾನೆ. ವಾಚ್ಮನ್ ಸ್ವಲ್ಪ ಆಸಕ್ತಿ ಇದ್ರೆ ಅದನ್ನು ಅಂಟಿಸ್ತಾನೆ, ಇಲ್ಲ ಅವ್ನು ಮಾಡ್ತಾನೆ. ಜನರಿಗೆ ಮಾಹಿತಿ ಇರೋದಿಲ್ಲ ಅಲ್ಟಿಮೇಟ್ಲಿ. ಆ್ಯಂಡ್ ಯಾರು ಯೂಸರ್ಸ್ ಇದ್ದಾರೆ ದಿ ಡೋಂಟ್ ರೀಚ್ ಸೇಫ್ಲಿ. ಸೊ ದಿಸ್ ನೀವು ನೋಡಿಕೊಳ್ಬೇಕು, ಏನು ಅವ್ರು ಅಂಟಿಸುವಂತಹ ವಿಚಾರ ನೋಡಿಸ್ಬೇಕು. ಬೇರೆ ಏನಾದಿದೆ?